ಸ್ಥಳೀಯರಿಗೆ ಸ್ಯಾಂಡ್ ಪೂರೈಕೆ ಮಾಡುವ ಉದ್ದೇಶದಿಂದ ಪುಣಚ ಗ್ರಾಮದ ಮೂಡಂಬೇಲು ಗೋಳಿತಡ್ಕದಲ್ಲಿ ಸ್ಥಾಪಿತವಾದ ಘಟಕದಿಂದ ಲಾರಿಗಳ ಅಬ್ಬರ ಹಾಗೂ ಕಲ್ಲಿನ ಪುಡಿ ಮಾಡುವ ಶಬ್ದ ಸಹಿಸಲಾಗದೆ ಆಸುಪಾಸಿನ ನಿವಾಸಿಗಳು ಸಿಡಿದೇಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಸಾರಡ್ಕ ತೋರ್ನಕಟ್ಟೆ ಪುಣಚ ಸಂಪರ್ಕ ಕಲ್ಪಿಸುವ ರಸ್ತೆಯ ಮೂಡಂಬೈಲು ಗೋಳಿತಡ್ಕ ಎಂಬಲ್ಲಿ ಮುಖ್ಯ ರಸ್ತೆಯಿಂದ ಸುಮಾರು 100 ಮೀಟರ್ ದೂರದಲ್ಲಿ ಜಾಗವನ್ನ ಗುತ್ತಿಗೆ ಪಡೆದುಕೊಳ್ಳುವ ಮೂಲಕ ಸ್ಯಾಂಡ್ ಘಟಕವನ್ನ ಸ್ಥಾಪಿಸಲಾಗಿದೆ. ಸುಮಾರು 80 ಮೀಟರ್ ದೂರದಲ್ಲಿ ಮನೆ ಮತ್ತು ಕೃಷಿ ಜಮೀನು ಇದ್ದರೂ ಈ ಘಟಕವನ್ನ ಸ್ಥಳೀಯರನ್ನ ಬಾಯಿ ಮಾತಿನಲ್ಲಿ ವಂಚಿಸುವ ಮೂಲಕ ಪರವಾನಗಿಯನ್ನ ಪಡೆದುಕೊಳ್ಳಲಾಗಿದೆ ಎಂಬ ಆರೋಪ ಕೇಳಿಬರ್ತಿದೆ. ಕಲ್ಲುಗಳನ್ನ ಸ್ಫೋಟಿಸುವ ವೇಳೆ ಸ್ಥಳೀಯ ನಿವಾಸಿಗಳು ಭಯದಲ್ಲಿ ಜೀವನ ನಡೆಸುವಂತಾಗಿದೆ. ಕಲ್ಲುಗಳನ್ನ ಯಂತ್ರಕ್ಕೆ ಹಾಕುವಾಗ ಬಾನೆತ್ತರಕ್ಕೆ ಧೂಳು ಹರಡಿ ವಾತಾವರಣ ಹಾಳಾಗ್ತಿದೆ. ಇಲ್ಲಿ ಸ್ಯಾಂಡ್ ನಡೆಸಲು ಜಾಗ ನೀಡಿದವರಲ್ಲಿ ಈ ಬಗ್ಗೆ ಪ್ರಶ್ನಿಸಿದ್ರೆ ಮಾತನಾಡುತ್ತೇವೆ ಎಂದು ಮಾತ್ರ ಹೇಳುತ್ತಾರೆ ವಿನಃ ಯಾವುದೇ ಪರಿಹಾರವನ್ನ ನೀಡ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. 5 ತಿಂಗಳು ಸಾಧಾರಣ ಏಪ್ರಿಲ್ ಮಳೆ ಬರುವಾಗ ಶುರು ಮಾಡಿದ್ದು ಫಸ್ಟ್ ಇದು ಶುರುವಾಗಿ 1 ವರ್ಷ ಆಯಿತು. ಆದರೆ ಕೆಲಸ ಸ್ಟಾರ್ಟ್ ಮಾಡಿ ಒಂದು 4-5 ತಿಂಗಳು. ಆದರೆ ಮೊನ್ನೆ ಮಳೆ ಬಂತಲ್ಲ, ಮಳೆ ಸ್ಟಾರ್ಟ್ ಆದ ನಂತರ ಅವರು ಶುರು ಮಾಡಿ ಕೆಲಸ ಮಾಡಿದ್ದು. ಆದರೆ ಯಾವಾಗಲೂ ಒಮ್ಮೊಮ್ಮೆ ಮಾಡಿದರೂ ಈಗ ನಮಗೆ ತುಂಬ ತೊಂದರೆ ಆಗ್ತದೆ. ತೊಂದರೆ ಅಂದರೆ ನಮಗೆ ನಮ್ಮ ತೋಟ ಮನೆಗೆ ಬರ್ತದೆ, ಮನೆ ಒಳಗೆ ಬರ್ತದೆ. ಇದರಿಂದ ರಸ್ತೆಗಳು ಹಾಳಾಗಿದೆ. ಸಾಕು ಪ್ರಾಣಿಗಳು ತೊಂದರೆ ಅನುಭವಿಸುತ್ತಿದೆ. ಚಿಕ್ಕ ಗಾತ್ರದ ಕಲ್ಲುಗಳನ್ನ ಸಿಡಿಸಲಾಗ್ತಿದೆ ಎಂದು ಹೇಳಿ ಇಲ್ಲಿ ಕೆಲಸ ಪ್ರಾರಂಭಿಸಿರುವ ಮಾಲಕರು ಇದೀಗ ಘನಗಾತ್ರದ ಕಲ್ಲುಗಳನ್ನ ಸಿಡಿಸಿ ಸ್ಯಾಂಡ್ ತಯಾರು ಮಾಡುತ್ತಿದ್ದಾರೆ. ಪಕ್ಕದ ಸುತ್ತಮುತ್ತಲಿನಲ್ಲಿ 10ಕ್ಕೂ ಅಧಿಕ ಮನೆಗಳಿವೆ. ಇದರಿಂದ ಜನರು ವಲಸೆ ಹೋಗುವ ಅನಿವಾರ್ಯತೆ ಎದುರಾಗಿದೆ. ರಸ್ತೆಗಳು ಗುಂಡಿ ಬಿದ್ದಿರುವುದರಿಂದ ವಾಹನ ಸಂಚಾರ ಕಷ್ಟವಾಗಿದೆ ಎಂದು ಗ್ರಾಮಸ್ಥರು ಅಳಲು ವ್ಯಕ್ತಪಡಿಸುತ್ತಿದ್ದಾರೆ. ಕಗ್ಗಲ್ಲು ಪುಡಿ ಮಾಡುವ ಘಟಕಗಳ ಸುತ್ತ 10 ಮೀಟರ್ ಎತ್ತರಕ್ಕೆ ಗೋಡೆ ನಿರ್ಮಾಣ ಮಾಡಬೇಕು. ನೀರು ಚಿಮುಕಿಸಿಕೊಂಡೇ ಕೆಲಸ ಕಾರ್ಯ ಮಾಡಬೇಕು. ಮಾಲಿನ್ಯ ಪರಿಶೀಲನೆಯನ್ನ ಆಗಿಂದಾಗ ಮಾಡಿಕೊಂಡು ಸೂಕ್ತ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕೆಂಬ ನಿಯಮಗಳು ಇದೆ. ಆದರೆ ಎಲ್ಲಾ ಅಧಿಕಾರಿಗಳನ್ನ ಬೇರೆ ಬೇರೆ ಆಮಿಷಗಳ ಮೂಲಕ ಬಾಯಿ ಮುಚ್ಚಿಸಿ ಕಾನೂನು ಮೀರಿ ಘಟಕಗಳು ಕಾರ್ಯಾಚರಿಸುತ್ತಿದೆ. ಮೂಡಂಬೈಲು ಘಟಕದ ಸುತ್ತ ಜಲ್ಲಿಹುಡಿ ಗಾಳಿಗೆ ಹಾರಿ ಮರ ಗಿಡ ಕೃಷಿ ತೋಟಗಳಲ್ಲಿ ಕುಳಿತುಕೊಳ್ತಿದೆ. ಘಟಕಗಳನ್ನ ಸೂಕ್ತ ರೀತಿಯಲ್ಲಿ ಮುಚ್ಚಿಕೊಂಡು ಶಬ್ದ ಹೊರಬಾರದಂತೆ ಕೆಲಸ ನಡೆಯದೆ ಆಸುಪಾಸಿನ ಮನೆಯವರು ಮನೆಯಲ್ಲಿ ಕೂರಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಾನೂನುಗಳನ್ನ ಗಾಳಿಗೆ ತೂರಿಸಿಕೊಂಡು ಕಾರ್ಯಾಚರಿಸುತ್ತಿದ್ದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಂತ್ರಗಳನ್ನ ಲೋಡ್ಗಟ್ಟಲೆ ಕಲ್ಲುಗಳನ್ನ ಸುರಿಸುವಾಗ ವಾತಾವರಣ ಇಡೀ ಹೊಗೆಯಿಂದ ಆವರಿಸುತ್ತದೆ. ಶಬ್ದದಿಂದ ಇಲ್ಲಿ ಬದುಕಲು ಕಷ್ಟವಾಗ್ತಿದೆ. ಈ ಬಗ್ಗೆ ಮಾಲಕರಲ್ಲಿ ವಿನಂತಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಸ್ಥಳೀಯ ನಾರಾಯಣ ಭಂಡಾರಿ. ಕಲ್ಲು ಇದಕ್ಕೆ ಹಾಕುವಾಗ ಮಿಷನಿಗೆ ಹಾಕುವಾಗ ಎಲ್ಲ ಹುಡಿ ಕಂಡಾವಟ್ಟೆ ಮನೆಗೆ ಬರ್ತದೆ. ಮತ್ತು ಶಬ್ದದಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ದೂರ ಅವರು ಜಾಗ ಕೊಟ್ಟವರ ಹತ್ರ ಅವರು ಹೇಳಿದರು ಉಪದ್ರ ಆಗೋದಿದ್ರೆ ಮತ್ತೆ ಸರಿ ಮಾಡುವುದು ಹೇಳಿ ಅವರ ಹತ್ರ ನೀರೇ ಅವರ ಹತ್ರ ಹೇಳಿ ಬಂದು ಮಾಡಿಸು ಅಂತ ಹೇಳಿದರು ಇವರು ಹರಿಕೃಷ್ಣ ಶೆಟ್ಟಿ. ಈಗ ಎಂಥದ್ದು ಮಾಡೋದು ಅಂತ ಏನು ಅದಕ್ಕೆ ಸುದ್ದಿಲ್ಲ. ಇವರು ನಾವು ಸುಮಾರು ಸಲ ಇವರ ಹತ್ರ ಹೇಳಿದ್ವಿ. ಸ್ಯಾಂಡ್ ಘಟಕಕ್ಕೆ ಕಗ್ಗಲ್ಲು ತಂದು ಹಾಕುವ ಜಾಗದಲ್ಲಿ ಲಾರಿಗಳು ತಿರುಗುವ ಉದ್ದೇಶದಿಂದ ಸಮತಟ್ಟು ಮಾಡಲಾಗ್ತಿದ್ದು ಇದರಲ್ಲಿ ಗಡಿ ಗುರುತನ್ನ ನಾಶಪಡಿಸಲಾಗಿದೆ. ಜಾಗದಲ್ಲಿ ಇದ್ದ ಕಾಂಪೌಂಡ್ ತೆರವು ಮಾಡುವ ಮೂಲಕ ನೀರಿನ ಚರಂಡಿಯನ್ನ ನಾಶಪಡಿಸಲಾಗಿದೆ. ಈ ಮೂಲಕ ತಮ್ಮ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಪಕ್ಕದ ಜಾಗದ ಮಾಲಕರು ಆರೋಪಿಸುತ್ತಿದ್ದಾರೆ. ಘಟಕ ವರ್ಷದ ಹಿಂದೆ ಸ್ಥಾಪನೆಯಾಗಿದ್ರೂ ಕೆಲಸವನ್ನ ಈ ವರ್ಷ ಆರಂಭಿಸಲಾಗಿದೆ. ಮಳೆಗಾಲದಲ್ಲಿ ಘಟಕದಿಂದ ಬರುವ ತ್ಯಾಜ್ಯವನ್ನ ಮಳೆ ನೀರಿನ ಜೊತೆಗೆ ಸೇರ್ಪಡೆಗೊಳಿಸಿ ತೋಡುಗಳಿಗೆ ಹರಿಯಲು ಬಿಡಲಾಗಿದೆ. ಇದರಿಂದ ಕೃಷಿ ಕಾರ್ಯಗಳ ಜೊತೆಗೆ ಪ್ರಾಣಿಗಳಿಗೂ ಸಮಸ್ಯೆಯಾಗಿದೆ ಎಂಬ ದೂರುಗಳು ಸಾರ್ವಜನಿಕರಿಂದ ಕೇಳಿಬರ್ತಿದೆ. ಇದೀಗ ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಗಣಿ ಇಲಾಖೆಗೆ ದೂರನ್ನ ನೀಡಿದ್ದಾರೆ. ಮೊಹಮ್ಮದ್ ಅಲಿ, V4 News 24/7 ವಿಟ್ಲ.